ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ವೀಕ್ಷಿತ ಆ್ಯಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಿಗ್ಗೆ 7:15ಗೆ ನಾವು ಮನೆ ಬಿಟ್ಟಿದ್ದೀವಿ. ಬಿಕಾಸ್ ಬ್ಲಡ್ ಟೆಸ್ಟ್ ಕೊಡಬೇಕು ಅಂತ, ಹೆಲ್ತ್ ಚೆಕಪ್ ಆವಾಗ ಮಾಡ್ತಾ ಇರಬೇಕಲ್ವ. ಸೊ ನಂದು ದೀಪದ UAE ಮಾಡ್ತೀವಿ ಅಂತ, ಇವ್ರದ್ದು ಇವಾಗ ಮಾಡೋದಕ್ಕಂತ ಹೊರಟಿದ್ದೀವಿ. ಸೊ 7:30 ಆಗಿದೆ, ಟ್ರಾಫಿಕ್ ಇಲ್ಲ, ಬೆಂಗಳೂರಲ್ಲಿ ಆರಾಮದಲ್ಲಿ ಹೋಗ್ಬೇಕು ಅಂತ ಫುಲ್ ಖುಷಿ ಆಗ್ತಾ ಇದೆ. ಸೊ ಲೆಟ್ಸ್ ಗೋ. ಇದ್ರ ಜೊತೆಗೆ ಒಂದು ಪುಟಾಣಿ ಯಾವುದಾದ್ರೂ ನಮ್ಮ ಬೆಂಗಳೂರಿನ ಲೋಕಲ್ ಫುಡ್ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ನಾನು ಇದ್ದೀನಿ. ನೋಡು ಎಷ್ಟಾಗುತ್ತೆ, ಏನೆಲ್ಲ ಆಗುತ್ತೆ ಅಂತ. ಬೆಳಿಗ್ಗೆ ಎದ್ದಿರೋದಷ್ಟೆಲ್ಲ, ಸೊ ವಾಯ್ಸಲ್ಲಿ ಬದಲಾವಣೆಗಳು ಇರ್ಬೋದು, ಅಡ್ಜಸ್ಟ್ ಮಾಡ್ಕೊಳ್ಳಿ ಆಯಿತಾ. ಸೊ ಲೆಟ್ಸ್ ಗೋ. ಬೆಳಿಗ್ಗೆ ಬೇಗ ಎದ್ದು 7:15 ರೆಡಿಯಾಗಿ ಟ್ರಾವೆಲ್ ಮಾಡೋದಕ್ಕೆ ಎಷ್ಟು ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ಯಾಕೆ ಹೇಳಿ, ಟ್ರಾಫಿಕೇ ಇಲ್ಲ, ಬ್ಯೂಟಿಫುಲ್ ಆಗಿರೋಂಥ ಸೀನರಿನ ಎಂಜಾಯ್ ಮಾಡ್ತಾ ಅಲ್ಲಿ ದೇವಸ್ಥಾನಗಳು ಸಿಗ್ತಾ ಇತ್ತು, ಅದನ್ನು ನೋಡ್ತಾ. ಅದ್ರ ಜೊತೆಗೆ ಮಲ್ಲೇಶ್ವರಂ ಬರ್ತಾ ಇದ್ದಂಗೆ ತುಂಬಾ ಮರಗಳು, ಅಲ್ಲಿ ಇಲ್ಲಿ ಬ್ಯೂಟಿಫುಲ್ ಸೀನರಿನ ಎಂಜಾಯ್ ಮಾಡ್ತಾ ನಮ್ಮ ಒಂದು ಡೆಸ್ಟಿನೇಷನ್ ಬಂದೇ ಬಿಟ್ಟು. ನಾವು ಬಂದಿದ್ದು ಮೆಟ್ರೋಪಾಲಿಸ್ಗೆ. ಬ್ಲಡ್ ಚೆಕಪ್ ಆಗಿರ್ಬೋದು, ಹೆಲ್ತ್ ರಿಪೋರ್ಟ್ಸ್ ಆಗಿರ್ಬೋದು, ಇದಕ್ಕೆಲ್ಲ ಅಕ್ಯುರೇಟ್ ರಿಸಲ್ಟ್ಸ್ ಬೇಕು. ಕ್ರೆಡಿಬಲ್ ಪ್ಲೇಸ್ ಅಂದರೆ ಮೆಟ್ರೋಪಾಲಿಸ್ ಇಸ್ ಒನ್ ಆಫ್ ದೆಮ್. ಹಾಗೆ ಅಲ್ಲಿ ಪ್ಯಾನ್ ಮಾಡ್ತಾ ಎಲ್ಲರೂ ಬೆಳಗಿನ ಜಾವ ಅವ್ರವ್ರ ಪಾಡಿಗೆ ಅವ್ರವ್ರ ಕೆಲಸ ಮಾಡ್ತಾ ಇದ್ರು. ಒಬ್ರು ನಾಯಿನ ಈ ಥರ ವಾಕ್ ಕರ್ಕೊಂಡು ಹೋಗಿದ್ರು ಅನ್ಸುತ್ತೆ. ಇಟ್ ವಾಸ್ ಸೋ ಅಡಾರಬಲ್ ಟು ಸಿ. ಮಾಮಿ ಟೆಸ್ಟಿಗಂತ ಹೋದ್ರು. ಮೆಟ್ರೋಪಾಲಿಸ್ ಪಕ್ಕನೇ ಇಲ್ಲಿ ವೀಣಾ ಸ್ಟೋರ್ಸ್ ಅಂತ ಇದೆ. ಸೊ ಅವ್ರು ಹೇಳಿದ್ರು ಬ್ರೇಕ್ಫಾಸ್ಟ್ ಇಲ್ಲಿ ಚೆನ್ನಾಗಿರುತ್ತೆ, ಟ್ರೈ ಮಾಡುವಂತ. ಸೊ ನನ್ನ ಫಸ್ಟ್ ಟೈಮ್ ಆಗಿರೋದ್ರಿಂದ ನಾನು ಬೇಗ ಹೋಗ್ತಾ ಇದ್ದೀನಿ, ಬಿಕಾಸ್ ಕ್ರೌಡ್ ಕಮ್ಮಿ ಇದೆಯಲ್ಲ. ಸೊ ನಾನು ವಿಡಿಯೋ ಮಾಡ್ಬೋದು ಅಂತ. ಬೆಳಿಗ್ಗೆ 8 ಗಂಟೆಯಿಂದ ಈ ಜಾಗಕ್ಕೆ ತುಂಬ ಜನ ಬರ್ತಾನೆ ಇದ್ರು. ಮುಂಚೆ ಚಿಕ್ಕ ಸ್ಪೇಸ್ ಆಗಿತ್ತಂತೆ, ಇವಾಗ ಎಕ್ಸ್ಪ್ಯಾಂಡ್ ಆಗಿದೆ. ಇರೋದು ಲಿಮಿಟೆಡ್ ಆಪ್ಷನ್ಸ್, ಬಟ್ ಇರೋ ಎಲ್ಲ ಆಪ್ಷನ್ಸ್ ಕೂಡ ಟೇಸ್ಟಿ ಆಗಿರುತ್ತೆ. ಇಲ್ಲಿ ಸೆಲ್ಫ್ ಚೆಕ್ ಇನ್ ಮೆಷಿನ್ ಇದೆ. ಇದನ್ನ ನೋಡಿ ಎಕ್ಸೈಟ್ಮೆಂಟ್ ಅಲ್ಲಿ ನಾನು ಟ್ರೈ ಮಾಡಿದೆ. ಇಟ್ಸ್ ಅಬ್ಸಲ್ಯೂಟ್ಲಿ ಈಸಿ. ಕ್ಯೂನ ಅವಾಯ್ಡ್ ಮಾಡಬೇಕು ಅಂದರೆ ದಿಸ್ ಇಸ್ ದ ಬೆಸ್ಟ್ ಆಪ್ಷನ್. ಏನೇನು ಬೇಕು ಎಲ್ಲ ಸೆಲೆಕ್ಟ್ ಮಾಡೋದು, ಅದ್ರ ಪಾಡಿಗೆ ಬಿಲ್ ಬರುತ್ತೆ. ನಮ್ಮ ಬಿಲ್ 195 ಆಗಿತ್ತು. 3 ವೆರೈಟೀಸ್ ವಿತ್ ಕಾಫಿ. ಆ್ಯಂಡ್ ಇದನ್ನು ನೀವು ಗೂಗಲ್ ಪೇ ಮುಖಾಂತರ, ನೆಟ್ ಬ್ಯಾಂಕಿಂಗ್ ಮುಖಾಂತರ ಪೇಮೆಂಟ್ ಕೂಡ ಮಾಡ್ಬೋದು. ನಾವು ತಗೊಂಡಿರೋದು ಚೌಚೌಬಾತ್, ಶೇವ್ಗೆ ಉಪ್ಪಿಟ್ಟು, ಹಾಗೆಯೇ ಇಡ್ಲಿ ವಡೆ. ಸೂಪರ್ ಆಗಿದೆ, ಅಮೇಝಿಂಗ್. ರುಚಿಯಾದ ತಿಂಡಿ ಜೊತೆಗೆ ಬಿಸಿ ಬಿಸಿ ಫಿಲ್ಟರ್ ಕಾಫಿ. ನಮ್ಮ ಬ್ರೇಕ್ಫಾಸ್ಟ್ ಅಂತೂ ಸೂಪರ್ ಆಗಿತ್ತು. ತುಂಬ ಜನ ಇನ್ನೂ ಬರ್ತಾನೆ ಇದ್ರು. ಹಾಗೆ ವಾಪಸ್ ನಾವು ಮೆಟ್ರೋಪಾಲಿಸ್ಗೆ ಹೋಗ್ಬೇಕಾದ್ರೆ ಮುದ್ದಾದ ಮಂಗಗಳು, ಇದು ನೋಡಿ ಹಾಗೆ ಅಲ್ಲಿ ನಿಂತು ನಾನು ಕ್ಯಾಪ್ಚರ್ ಮಾಡದೇ ಇರ್ತೀನ. ಹಾಗೆಯೇ ಮುಂದಕ್ಕೆ ಹೋದರೆ ಯಾರೋ ಗುಲಾಬಿನ ಮಾಡ್ತಾ ಇದ್ರು. ಸೋ ಫ್ರೆಶ್ ಅಂಡ್ ಸೋ ರೆಡ್. ಒಂದಕ್ಕೆ 10 ರೂಪಾಯಿ ಅಂತೆ, ಒಂದು ಬಂಚ್ ತಗೊಂಡ್ರೆ 40 ರೂಪಾಯಿ. ಒಂದ್ಸತಿ ಬ್ಲಡ್ ಟೆಸ್ಟ್ ಆಯಿತು, ಚೆನ್ನಾಗಿ ವೀಣಾ ಸ್ಟೋರಲ್ಲಿ ತಿಂದ್ವಿ ಲೈಟ್ ಆಗಿ. ಇವಾಗ ಮತ್ತೆ ನನಗೆ ಹೊಟ್ಟೆ ಹಸಿತಾ ಇದೆ. ನಿಮಗೆ? ಅದೇ ಸ್ವಲ್ಪ ಹಸಿತಾ ಇದೆ, ಬಟ್ ತಿನ್ನಂಗಿಲ್ಲ. ಸೊ ಇನ್ನೊಂದ್ ಕಡೆ ಹೋಗ್ಬೇಕು, ಬಟ್ ಅದಕ್ಕೂ ಮುಂಚೆ ಒಂದ್ ಸ್ವಲ್ಪ ನನಗೆ ಕಾಸ್ಮೆಟಿಕ್ಸ್ ಖಾಲಿ ಆಗಿದೆ ನಂದು, ಅದನ್ನ ಪರ್ಚೇಸ್ ಮಾಡೋಣ ಅಂತ ಇಲ್ಲೇ ವಾಕ್ ಮಾಡ್ತಾ ಇದೀವಿ. ಎಷ್ಟು ಚೆನ್ನಾಗಿದೆಯಲ್ಲ ಏರಿಯಾ, ಸೂಪರ್ ಆಗಿ, ತುಂಬಾ ತಣ್ಣಗಿದೆಯಲ್ಲ. ಎಲ್ಲರೂ ಕೆಲ್ಸಕ್ಕೆ ಹೋಗೋ ಬ್ಯುಸಿಯಲ್ಲಿದ್ರೆ ನಾವು ನಮ್ದೇ ಪ್ರಪಂಚ ಆರಾಮದಲ್ಲಿ ಅಲ್ವಾ. ಎಲ್ಲರೂ ಬ್ಯುಸಿ ಆಗಿದ್ದಾರೆ ಅವ್ರವ್ರ ಪಾಡಿಗೆ ಕೆಲಸ ಹೋಗೋದ್ರಲ್ಲಿ, ಗಾಡಿಗಳು ಹೋಗ್ತಾ ಇದೆ. ನಾವು ಮಾತ್ರ ರಿಲ್ಯಾಕ್ಸ್ ಆಗಿದ್ದೀವಿ ಇವತ್ತು ಅಲ್ವಾ. ಮಾಡೋಣ. ತಿಂಡಿ ಆದಮೇಲೆ 2 hours ಬ್ರೇಕ್ ತಗೊಂಡು ಮತ್ತೆ ಕೆಲವೊಂದು ಬ್ಲಡ್ ಟೆಸ್ಟ್ನ ರಿಪೀಟ್ ಮಾಡೋದಿತ್ತು. ಸೊ ಹಾಗಾಗಿ ಈ ಒಂದು ಬ್ರೇಕ್ನಲ್ಲಿ ಹತ್ತಿರದಲ್ಲಿ ಯಾವುದಾದ್ರು ಬ್ಯೂಟಿ ಪ್ರಾಡಕ್ಟ್ಸ್ ಇರುವಂಥ ಸ್ಟೋರ್ ಇದೆಯಾ ಅಂತ ಚೆಕ್ಔಟ್ ಮಾಡಿದ್ರೆ ಹೆಲ್ತ್ ಆ್ಯಂಡ್ ಗ್ಲೋ ಇತ್ತು. ಅನ್ಫಾರ್ಚುನೇಟ್ಲಿ ನಾನು ಹೋಗಿ ಟೈಮ್ಗೆ ಓಪನ್ ಆಗಿರೋದಷ್ಟೇ. ಸೊ ಅವರು ಕೂಡ ಸ್ಟೋರ್ನ ಸೆಟ್ ಮಾಡ್ತಾ ಇದ್ರು. ಇದರ ಜೊತೆಗೆ ಈ ಒಂದು ಹೆಲ್ತ್ ಆ್ಯಂಡ್ ಗ್ಲೋ ಸ್ಟೋರ್ನ ರಿನೋವೇಟ್ ಕೂಡ ಮಾಡ್ತಾ ಇದ್ದಾರೆ. ಇಲ್ಲಿ ಬ್ರ್ಯಾಂಡ್ ರೆಪ್ರೆಸೆಂಟೇಟಿವ್ ಇರಲಿಲ್ಲ ನಾನು ಹೋಗಿದ್ದ ಟೈಮ್ಗೆ. ಸೊ ಹಾಗಾಗಿ ನನಗೆ ಬೇಕಾಗಿರೋಂಥ ಪ್ರಾಡಕ್ಟ್ಸ್ ತಗೊಳೋದಕ್ಕೆ ಆಗಲಿಲ್ಲ. ವಾಪಸ್ ಹೋಗ್ತಾ ಹಾಗೆ 10 ರೂಪೀಸ್ದು ಲೇಸ್ ಪ್ಯಾಕೆಟ್ನ ಪರ್ಚೇಸ್ ಮಾಡಿದೆ. ಬಟ್ ಏನಾಯ್ತು ಅಂತ ನೀವೇ ನೋಡಿ. ನನಗೆ ಕೊಡ, ನಂದು ರಾಜರ್ ತರ ತಿಂತೀಯ. ನಾನು ಕೊಟ್ಟಿರೋದು 10 ರೂಪಾಯಿ. ಕೊಡು ಕೊಡು. ನೋಡಿದ್ರೆ ಏನಾಯಿತು ಅಂತ, ನಾನು ತಗೊಂಡು ಬಂದಿದ್ದು ನನ್ನ ಕೈಯಿಂದ ಕಿತ್ಕೊಂಡು ತಿಂತಾಯಿತು. ಬಟ್ ಪರವಾಗಿಲ್ಲ ಬಿಡಿ. ಎನಿವೇಸ್ ನಾವು ಹಾಗೆ ಬ್ಲಡ್ ಟೆಸ್ಟ್ನೆಲ್ಲ ಕೊಟ್ಟು ವಾಪಸ್ ಮನೆಗೆ ಹೋಗ್ತಾ ಗೂಗಲ್ ಮಾಡಿ ನೋಡಿದ್ರೆ ನಮ್ಮ ಕುಡ್ಲ ಅನ್ನೋದು ಫೇಮಸ್ ವೆಜ್ ಹೋಟೆಲ್ ಇತ್ತು. ಇದು ಬ್ರೇಕ್ಫಾಸ್ಟ್ಗೆ ತುಂಬ ವೆರೈಟೀಸ್ ಇದೆ ಇಲ್ಲಿ. ಇದಿರೋದು ಕರ್ನಾಟಕ ಬೇಲ್ ಹೌಸ್ ಆಪೋಸಿಟೇ. ಇಲ್ಲಿ ಹಾಗೆ ತುಳುವವ್ರು ಸಿಕ್ಕಿದ್ರು, ಅವ್ರ ಜೊತೆ ಮಾತಾಡ್ತಾ ನಮ್ಮ ಕುಡ್ಲ ಮಂಗಳೂರು ಸ್ಟೈಲ್ ಲೋಕಲ್ ತಿಂಡಿನ ತಿನ್ನಬೇಕು ಅಂತ ಅನ್ನಿಸ್ತು. ವೆರೈಟಿ ಮೇಲೆ ವೆರೈಟಿ, ಇದಿಷ್ಟು ಐಟಮ್ಸ್ ನಾವಲ್ಲಿ ರಿಕ್ವೆಸ್ಟ್ ಮಾಡಿ ತಗೊಂಡ್ವಿ. ಬಟ್ ಅವರು ನನ್ನ
ವಿಡಿಯೋ ಮಾಡ್ತೀನಿ ಅಂತ ಗೊತ್ತಾಗಿದ ತಕ್ಷಣ ಇನ್ನಷ್ಟು ವೆರೈಟೀಸ್ನ ತಂದು ಕೊಟ್ಟರು. ದಟ್ ವಾಸ್ ಸೋ ಸ್ವೀಟ್ ಆಫ್ ದೆಮ್. ಎಷ್ಟು ವೆರೈಟೀಸ್ ಕೊಟ್ಟರು, ಬಟ್ ಅಫ್ಕೋರ್ಸ್ ಇಷ್ಟೊಂದು ತಿನ್ನೋಕ್ಕಾಗಿಲ್ಲ. ಮಂಗಳೂರು ತಿಂಡಿನ ನಿಮಗೂ ಟ್ರೈ ಮಾಡಬೇಕು ಅಂತ ಅನ್ಸಿದ್ರೆ ಈ ಪ್ಲೇಸ್ಗೆ ವಿಸಿಟ್ ಮಾಡಿ. ಬೆಳಿಗ್ಗೆ ವೀಣಾ ಸ್ಟೋರ್ಗೆ ಹೋಗಿದ್ವಿ, ಅದಾದ್ಮೇಲೆ ಮತ್ತೆ ಮೆಡಿಕಲ್ ರಿಪೋರ್ಟ್ ಕೊಟ್ಟು ಇವಾಗ ಫ್ರೀ ಅಂತ ನಾವು ಬಂದಿರೋದು ನಮ್ಮ ಫುಡ್. ಆಬ್ವಿಯಸ್ಲಿ ನಮ್ಮ ಉಡುಪಿ ಹುಡುಗಿಯಾಗಿ ನಾನು ಬರೇ ಇರ್ತೀರಾ, ನೋಡಿದ ತಕ್ಷಣ ಐ ಶುಡ್ ಡೆಫಿನೆಟ್ಲಿ ಕಮ್ ಹಿಯರ್ ಅಂತ. ಆ್ಯಂಡ್ ಆಫ್ಕೋರ್ಸ್ ಚೆನ್ನಾಗಿರೋ ರಿವ್ಯೂಸ್ ಇತ್ತು. ವಾವ್, ನಾನು ಇಲ್ಲಿ ಬಂದು ವಿಡಿಯೋ ತೆಗಿತಾ ಇದ್ದಂಗೆ ದ ಸ್ಟಾರ್ ಇಸ್ ಸೋ ಗುಡ್. ಅವರು ಇನ್ನೂ ಐಟಮ್ ತರ್ತಾ ಇದ್ದಾರೆ, ಇನ್ನೂ ಐಟಮ್ ತರ್ತಾ ಇದ್ದಾರೆ. ಸೊ ಇರೋ ಬರೋ ಎಲ್ಲ ವೆರೈಟೀಸ್, ಇವತ್ತು ಏನೇನು ಸ್ಪೆಷಾಲಿಟಿ ಇದೆ ಎಲ್ಲ ಇಲ್ಲಿದೆ. ಆಫ್ಕೋರ್ಸ್ ನಾನು ಎಲ್ಲ ತಿನ್ನೋಕ್ಕಾಗಲ್ಲ, ಯಾವ್ದ್ರಿಂದ ಶುರು ಮಾಡೋದು ಗೊತ್ತಿಲ್ಲ, ಬಿಕಾಸ್ ಎಲ್ಲನೂ ನನಗೆ ನಿಜವಾಗ್ಲೂ ಇಷ್ಟ. ಇದೆಲ್ಲ ಕಾಮನ್ ಆಗಿ ಮನೆಯಲ್ಲಿ ಮಾಡ್ತೀವಿ. ಐ ಥಿಂಕ್ ಇದನ್ನು ತಿನ್ನದೆ ತುಂಬ ದಿನ ಆಯಿತು. ಇದು ಹೆಸರೇ ಮಾಡ್ತೀವಿ. ಹಾಂ, ಪತ್ರೊಡೆ. ಕರೆಕ್ಟ್, ಥ್ಯಾಂಕ್ಸ್. ಪತ್ರೊಡೆ ಅಂತ ಹೇಳ್ತೀವಿ. ಅಮ್ಮ ಇದನ್ನ ಮಳೆಗಾಲದಲ್ಲಿ ತುಂಬ ಮಾಡ್ತಾ ಇದ್ರು, ಸಕ್ಕದಾಗಿರುತ್ತೆ. ಇದು ಬಿಸಿ ಬಿಸಿ ಇನ್ನೂ ಚಂದ. ಮಂಗಳೂರು ಬನ್ಸ್ ತುಂಬ ಫೇಮಸ್, ಆಬ್ವಿಯಸ್ಲಿ ಎಲ್ಲರಿಗೂ ಗೊತ್ತಿದೆ ಇದು, ಬಟ್ ನಾಟ್ ದಟ್ ಹೆಲ್ದಿಯಾ. ಮೈದಾ ಹಾಕಿರ್ತಾರೆ. ಅದ್ಭುತ. ಎಷ್ಟಾಗುತ್ತೆ ಅಷ್ಟು ತಿಂತೀನಿ ಫ್ಯಾಮಿಲಿ ಜೊತೆಗೆ. ಆ್ಯಂಡ್ ಆಮೇಲೆ ಸಿಗ್ತೀನಿ. ಬಾಯ್. ರೆಸ್ಟೋರೆಂಟ್ ಓಪನ್ ಮಾಡಿ ಎಷ್ಟು ವರ್ಷ ಆಯಿತು ಅಂತ ಕೇಳಿದ್ರೆ 20 ಇಯರ್ಸ್ ಅಂತ ಹೇಳಿದ್ರು. ಹಾಗೆಯೇ ಇತ್ತೀಚೆಗೆ 6 ಮಂತ್ಸ್ ಆಗಿದೆಯಂತೆ ಕಾಫಿ ಆ್ಯಂಡ್ ಟೀ ವೆರೈಟೀಸ್ ಕೂಡ ಸ್ಟಾರ್ಟ್ ಮಾಡಿದ್ದಾರೆ. ಇದು ಇಲ್ಲಿರುವಂಥ ಸೀಟಿಂಗ್ ಏರಿಯಾ. ಲೆಮನ್ ಟೀ, ಅದ್ರ ಜೊತೆಗೆ ಜಾಗ್ರಿ ಕಾಫಿ. ಇದು ಲೆಟ್ಸ್ ಡ್ರಿಂಕ್. ಚೆನ್ನಾಗಿ ಮಂಗಳೂರು ಊಟ ತಿಂಡಿ ಎಲ್ಲ ತಿನ್ಸಿದ್ಮೇಲೆ ಇವ್ರಿಗೆ ಇವಾಗ ಲೆಮನ್ ಟೀ, ಅದ್ರ ಜೊತೆಗೆ ಜಾಗ್ರಿ ಕಾಫಿ. ಮಾಮಿನ ಫಸ್ಟ್ ಟೈಮ್ ಮಂಗಳೂರು ಸ್ಟೈಲ್ ತಿಂಡಿ ತಿನ್ನೋದು ಕರ್ಕೊಂಡು ಬಂದಿದ್ನಲ್ವಾ. ಸೊ ಕೇಳ್ತಾ ಇದ್ದೆ ಯಾರಿಗೆ ಯಾವ್ದು ಇಷ್ಟ ಆಯಿತು, ಎಷ್ಟು ಇಷ್ಟ ಆಯಿತು, ಯಾವ್ದು ಪರವಾಗಿಲ್ಲ ಅನ್ನಿಸ್ತು, ಯಾವ್ದು ನೆಕ್ಸ್ಟ್ ಟೈಮ್ ಟ್ರೈ ಮಾಡ್ತೀರಾ ಅಂತ. ಹಾಗೆ ಮಾತಾಡ್ತಾ ಮನೆಗೆ ಬಂದ್ವಿ. ಮನೆಗೆ ಬಂದಮೇಲೆ ಮಾಮಿ ಒಬ್ಬಟ್ಟು ಮಾಡಿದ್ರು. ಇಲ್ಲಿ ಮೈದಾ ಇದೆ, ಅದಕ್ಕೆ ಸ್ವಲ್ಪ ಅರಿಶಿನ ಹಾಕಿ ಸ್ವಲ್ಪನೇ ನೀರು ಹಾಕಿ ಮಿಕ್ಸ್ ಮಾಡ್ತಾ ಇದ್ದಾರೆ. ಯಾಕೆ ಒಬ್ಬಟ್ಟು ಮಾಡ್ತಾ ಇದ್ದಾರೆ, ಇದು ಯಾವ ಒಬ್ಬಟ್ಟು ಅಂತ ಗೆಸ್ ಮಾಡ್ತಾ ಇರಿ. ಮೀನ್ವೇಲ್ ನಾನು ಕೂಡ ತಿಳಿಸ್ತೀನಿ. ಸ್ವಲ್ಪನೇ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ಕಂಪ್ಲೀಟಾಗಿ ಎಲ್ಲ ಹಿಟ್ಟನ್ನ ಮಿಕ್ಸ್ ಮಾಡಿದ್ಮೇಲೆ ಈ ಥರದ ಡೋ ಫಾರ್ಮ್ ಆಗುತ್ತೆ. ಮಾಮಿ ಇವತ್ತು ಮಾಡ್ತಾ ಇರೋದು ಬೇಳೆ ಒಬ್ಬಟ್ಟು. ನನಗೆ ಕಾಯಿ ಒಬ್ಬಟ್ಟು ಅಂದರೆ ತುಂಬಾ ಇಷ್ಟ, ಬಟ್ ಇವತ್ತು ಬೇಳೆ ಒಬ್ಬಟ್ಟು ಯಾರಿಗೆ ಮಾಡ್ತಾ ಇರ್ಬೋದು. ಬೇಳೆನ ಚೆನ್ನಾಗಿ ವಿಸಿಲ್ ಬರ್ಸಿ ಇದು ಇನ್ನೂ ಕುಕ್ ಆಗೋದಕ್ಕಿದೆ. ಬಟ್ ಮೀನ್ವೇಲ್ ಇದಕ್ಕೆ ಹಾಕುವಂಥ ಕೆಲವೊಂದು ಇಂಗ್ರೀಡಿಯೆಂಟ್ಸ್ ಏನು ಅಂತ ನೋಡೋಣ. ಬೆಲ್ಲ ಹಾಕಬೇಕು, ರುಚಿಗೆ ತಕ್ಕಷ್ಟು, ನಿಮಗೆ ಎಷ್ಟು ಬೇಕು ಅಷ್ಟು ಹಾಕಬೇಕು. ಇದ್ರ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದಾದಮೇಲೆ ಕಾಯಿ ತುರಿ ಕೂಡ ಹಾಕ್ತೀವಿ. ಹಾಗೆ ಕಾಯಿ ತುರಿ ಹಾಕಿದ್ಮೇಲೆ ಅದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡಬೇಕು. ಇದಾದ್ಮೇಲೆ ಸ್ವಲ್ಪ ರುಚಿಗೆ ಅಂತ ಏಲಕ್ಕಿನ ಹಾಕಬೇಕು, ಅಂದರೆ ಕಾರ್ಡಮಮ್ ಪೌಡರ್. ಇದು ಚೆನ್ನಾಗಿ ಬಾಯ್ಲ್ ಆದರೆ ಸ್ಮ್ಯಾಶ್ ಮಾಡೋದು ಕೂಡ ಈಸಿ ಆಗುತ್ತೆ. ಸೊ ಬನ್ನಿ ಕೇಳೋಣ ಮಾಮಿ ಹತ್ರ ಯಾರಿಗೋಸ್ಕರ ಮಾಡ್ತಾ ಇದ್ದಾರೆ ಅಂತ. ಏನಿವತ್ತು ಒಬ್ಬಟ್ಟು ಸ್ಪೆಷಲ್? ಇವತ್ತು ನಮ್ಮ ಬೀಗರಿಗೆ ಒಬ್ಬಟ್ಟು ಅಂದ್ರೆ ತುಂಬಾ ಇಷ್ಟ ಅಂತೆ, ಅದಕ್ಕೋಸ್ಕರ ಅವ್ರಿಗೋಸ್ಕರ ಮಾಡ್ತಾ ಇದ್ದಾರೆ. ಪಾಪ ನಮಗೋಸ್ಕರ ಕಷ್ಟಪಟ್ಟು ಬೆಳಿಗ್ಗೆ ಶುರು ಮಾಡಿದ್ದಾರೆ, ಇನ್ನೂ ಆಗಲಿಲ್ಲ. ಟೈಮ್ ತಗೊಳತ್ತಲ್ಲ ಒಬ್ಬಟ್ಟು ಮಾಡಕ್ಕೆ, ಕೆಲಸ ಜಾಸ್ತಿ ಅದಕ್ಕೆ. ಸರಿ, ಇವಾಗ ಏನು ಮಾಡಬೇಕು? ಈಗ ತಟ್ಬಿಟ್ಟು ಒಲೆನಲ್ಲಿ ಬೇಯಿಸ್ಬೇಕು. ಮಾಡಿ ನೋಡೋಣ. ಮೈದಾ ಹಿಟ್ಟನ್ನ ಕಲಸಿರ್ತೀವಲ್ಲ, ಕಲಸಿಟ್ಟು ಒಂದು ಸ್ವಲ್ಪ ಹೊತ್ತು ಹಾಗೆ ಬಿಡಬೇಕು. ಅದಾದಮೇಲೆ ಯು ಕ್ಯಾನ್ ಸ್ಟಾರ್ಟ್ ಮೇಕಿಂಗ್ ಒಬ್ಬಟ್ಟು. ಹಿಟ್ಟು ಈ ಥರ ಬರಬೇಕು, ಸ್ಮೂತಾಗಿ ಈ ಥರ ಎಳೆದಾಗ ನೋಡಿ, ಈ ಥರ ಬಂದರೆ ಒಬ್ಬಟ್ಟು ಚೆನ್ನಾಗಿ ಬರುತ್ತೆ. ಈ ಒಬ್ಬಟ್ಟು ಗಟ್ಟಿ ಆದರೆ ಎಲ್ಲ ಓಪನ್ ಆಗುತ್ತೆ, ಚೆನ್ನಾಗಿ ಬರಲ್ಲ. ಫಸ್ಟ್ ಟೈಮ್ ನಾನು ಕೂಡ ಡೀಟೇಲ್ ಆಗಿ ಒಬ್ಬಟ್ಟು ಹೇಗೆ ಮಾಡೋದು ಅಂತ ನೋಡ್ತಾ ಇದ್ದೀನಿ. ಒಂದು ಸ್ವಲ್ಪ ಇಲ್ಲಿ ಹಿಟ್ಟನ್ನ ತಗೊಂಡ್ರು ಮಾಮಿ. ಇದು ನೋಡಿದ್ರೆ ಈಸಿ ಅಂತ ಅನಿಸ್ಬೋದು, ಬಟ್ ಆ್ಯಕ್ಚುಲಿ ಸ್ಪೀಕಿಂಗ್ ನಾಟ್ ಈಸಿ ಆಯಿತಾ. ಇದಕ್ಕೆ ನ್ಯಾಕ್ ಆ್ಯಂಡ್ ಪ್ರಾಕ್ಟೀಸ್ ಬೇಕು. ಹಾಗೆಯೇ ಒಬ್ಬಟ್ಟು ಇಸ್ ನಾಟ್ ದಟ್ ಹೆಲ್ದಿ, ಬಿಕಾಸ್ ಮೈದಾ ಇರುತ್ತೆ, ಎಣ್ಣೆ ಹಾಕ್ತಾರೆ ತುಂಬ. ಬಟ್ ಅಪರೂಪಕ್ಕೆ ಅಟ್ಲೀಸ್ಟ್ ಒಂದು ಸ್ವೀಟ್ ಟೂತ್ಗೆ ಬೇಕಾಗುತ್ತಲ್ಲ. ಸೊ ನನಗಿಷ್ಟ, ನಾನಂತೂ ಎಂಜಾಯ್ ಮಾಡಿದೆ. ಇದನ್ನ ಬಾಳೆದೆಲೆಲ್ಲೂ ಮಾಡ್ತಾರೆ ಎಲ್ಲರೂ, ತುಂಬ ಜನ ಬಾಳೆದೆಲೆ ಇಟ್ಕೊಂಡು ಮಾಡ್ತಾರೆ. ನಮಗೆ ಬಾಳೆದೆಲೆ ಇಲ್ವಲ್ಲ, ಅದಕ್ಕೆ ನಾವು ಕವರ್ ಇಟ್ಕೊಂಡು ಮಾಡ್ತೀವಿ. ಈ ಹಿಟ್ಟನ್ನ ಎಲ್ಲ
ಸೈಡಲ್ಲಿ ಇರುತ್ತಲ್ಲ ಇದನ್ನೆಲ್ಲ ಮದ್ದಿಗೆ ತಕೊಂಡ್ರೆ ಇದು ಇದರಲ್ಲಿ ಇದು ಒಂದು ಸ್ವಲ್ಪ ಸ್ವೀಟ್ ಕಮ್ಮಿ ಇರುತ್ತೆ, ಇದನ್ನ ಹಂಗೆ ಬಿಟ್ಟರೆ. ಈ ಥರ ಒಳಗಡೆ ಹೇಳ್ಕೊಂಡ್ರೆ ಇದೆಲ್ಲ ಇದು ಸ್ವೀಟಾಗಿರುತ್ತೆ, ಸೈಡು ಗಟ್ಟಿ ಬರಲ್ಲ. ಒಬ್ಬಟ್ಟನ್ನ ಕಾಯಿಸ್ಬೇಕಾದ್ರೂ ತುಂಬ ಲೋ ಫ್ಲೇಮಲ್ಲಿ ಇಡಬೇಕಾಗುತ್ತೆ. ಜಾಸ್ತಿ ಫಾಸ್ಟಾಗಿ ಇಟ್ಟರೆ ಗ್ಯಾಸ್ನ ಏನಾಗುತ್ತೆ, ಸೀದೋಗುತ್ತೆ. ಸೊ ಪೇಷನ್ಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಇದು ಟೈಮ್ ಟೇಕಿಂಗ್. ಬಟ್ ಆದ್ರೂ ಪ್ರೀತಿಯಿಂದ ಮಾಮಿ ಅಮ್ಮನಿಗೆ ಇಷ್ಟ ಅಂತ ಟ್ರೈ ಮಾಡಿದ್ರು ಬೇಳೆ ಒಬ್ಬಟ್ಟು. ಸಾಮಾನ್ಯವಾಗಿ ಒಬ್ಬಟ್ಟು ಮಾಡ್ತಾ ಇರ್ತಾರೆ ಮಾಮಿ, ಬಟ್ ನನ್ನ ಫೇವ್ರೆಟ್ ಬಂದುಬಿಟ್ಟು ಕಾಯಿ ಒಬ್ಬಟ್ಟು. ದಿಸ್ ವಾಸ್ ಆಲ್ಸೋ ಈಕ್ವಲಿ ಯಮಿ. ಕೊನೆಗೆ ಒಂದು 30-40 ಒಬ್ಬಟ್ಟು ಆಗಿದೆ ಅನಿಸುತ್ತೆ ಇನ್ ಟೋಟಲ್. ಪೇಪರ್ ಥರ ಇದೆ ನೋಡಿ. ಬಿಸಿ ಬಿಸಿ ಒಬ್ಬಟ್ಟಿಗೆ ತುಪ್ಪ ಹಾಕ್ಬಿಟ್ಟು ತಿಂದರೆ ವಾಹ್, ಏನು ಮಜಾ ಅಲ್ವಾ. ಇದಾದಮೇಲೆ ನಾವೆಲ್ಲರೂ ಫ್ರೂಟ್ಸ್ ತರೋದಕ್ಕಂತ ಹೋದ್ವಿ. ಮ್ಯಾಂಗೋಸ್ ಖಾಲಿ ಆಗಿತ್ತು ಮನೆಯಲ್ಲಿ ಆ್ಯಂಡ್ ಇಟ್ಸ್ ದಿ ಮ್ಯಾಂಗೋ ಸೀಸನ್. ಸೊ ಇದಾದಮೇಲೆ ಮನೆಗೆ ಬಂದುಬಿಟ್ಟು ಯೋರ್ ಫೇವ್ರೆಟ್ ಪರ್ಸನ್ ಇವಾಗ ವೀಡಿಯೋದಲ್ಲಿ ಬರ್ತಾರೆ, ತಾತ ನಾವೆಲ್ಲ ಒಟ್ಟಿಗೆ ಸೇರಿ ಗೋರಿಕಾಯಿ ಇತ್ತಲ್ವ ಅದನ್ನು ತಂದಿದ್ವಿ. ಅದರಲ್ಲಿ ಸ್ವಲ್ಪ ಕೆಲಸ ಜಾಸ್ತಿನೇ ಅಲ್ವಾ. ಸೊ ನಾನು, ಅಪ್ಪಾಜಿ, ಮಾಮಿ, ತಾತ, ಅಪ್ಪ ಅಮ್ಮ ಎಲ್ಲರೂ ಸೇರಿ ಇದನ್ನು ಮಾಡ್ತಾಯಿದ್ವಿ. ಆಲ್ ರೈಟ್, ಐ ಹೋಪ್ ನೀವು ನನ್ನ ಇವತ್ತಿನ ವಿಡಿಯೋನ ನೋಡಿದ್ರಿ, ಇಷ್ಟಪಟ್ರಿ. ಮಾಮಿ ಜೊತೆ ಹೊರಗಡೆ ಹೋಗಿದ್ದು, 2 ಡಿಫ್ರೆಂಟ್ ಹೋಟೆಲ್ಸ್ನ ಟ್ರೈ ಮಾಡಿದ್ದು, ಅದ್ರ ಜೊತೆಗೆ ಮಾಮಿ ಮನೆಯಲ್ಲಿ ಒಬ್ಬಟ್ಟನ್ನು ಮಾಡಿದ್ದು. ಆ್ಯಂಡ್ ಇವಾಗ ಬಂದಿರೋದು ಸನ್ಸ್ಕ್ರೀನ್ ಎಲ್ಲ ಹಚ್ಕೊಂಡು ಸ್ವಿಮ್ಮಿಂಗ್ ಪೂಲ್ಗೆ, ಬಿಕಾಸ್ ಸ್ವಿಮ್ಮಿಂಗ್ ಕಲಿತಾ ಇದ್ದೀನಿ ನಾನು. ನನ್ನ ಸ್ವಿಮ್ಮಿಂಗ್ ಜರ್ನಿ ಹೇಗೆ ನಡೀತಾ ಇದೆ, ಯಾವ ರೀತಿ ಮಾಡ್ತಾ ಇದ್ದೀನಿ, ಇದೆಲ್ಲ ಗೊತ್ತಾಗಬೇಕಾ? ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಆ್ಯಂಡ್ ನಾನು ಎಷ್ಟು ಭಯಪಟ್ಟು ಯಾವ ರೀತಿನಲ್ಲಿ ಕಲಿತಾ ಇದ್ದೀನಿ ಎಲ್ಲ ಡೀಟೇಲ್ಸ್ ಗೊತ್ತಾಗುತ್ತೆ. ಬಟ್ ನಾವು ಪ್ರೀತಿಸೋದ ಹೀಗೆ ಇರಲಿ, ನಿಮ್ಮ ಕನ್ನಡತನ ಸದಾ ಪ್ರೋತ್ಸಾಹಿಸಿ. Lots and lots of love. Bye.